ಯಶೋದಿ ತಾಪವನು ನೆರೆತಾಳಿ ಯಶೋದಿ ತಾಪವನು ನೆರೆತಾಳಿ ಮಗನಲ್ಲಿ ಪುರದ ಕೇರಿಯೊಳಗೆ ಅರಸಿದಳು ಮಗನಲ್ಲಿ ಪೋದನದ ಪುರದ ಕೇರಿಯೊಳಗೆ ಅರಸಿದಳು ಅರಸಿದಳು ಶ್ರೀ ಶ್ರೀಹರಿ ಗುಣರೂಪಮು ಪೊಗಳುತ್ತ ಗುಣರೂಪಮು ಪೊಗಳುತ್ತ ಪೊಗಳುತ್ತ ರಂಗ 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 ರಂಗು ಮಾಣಿಕದ ಹರಣ ಉಂಗುರದ ಕೈಯ ಬೆರಳ ರಂಗು ಮಾಣಿಕದ ಹರಣ ಉಂಗುರದ ಕೈಯ ಬೆರಳ ಸಿರಿಯ ಮುಡಿಯ ಸೋದರಿಯ
ಧರಿಸಿ ಕುಂಕುಮವ ಧರಿಸಿ ಕುಂಕುಮವ ಕಸ್ತೂರಿಯ ನಾಮ ಹಣೆಯುಳ್ಳಿಟ್ಟು ಕಸ್ತೂರಿಯ ನಾಮ ಹಣೆಯುಳ್ಳಿಟ್ಟು ಇಟ್ಟು ಇಟ್ಟು ಧರಿಸಿ ಕುಂಕುಮವ ಕಸ್ತೂರಿಯ ನಾಮ ಹಣೆಯೊಳಿಟ್ಟು 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 ವಂದನೆ ರಂಗ ವಂದನೆ ಪಾಂಡುರಂಗ ವಂದನೆ ರಂಗು ಮಾಣಿಕದ ಹರಳ ಉಂಗುರದ ಮೈಯ ಬೆಳ ಧರಿಸಿ ಕುಂಕುಮವ ಕಸ್ತೂರಿಯ ನಾಮ ಹಣೆಯೊಳಿಟ್ಟು ರಂಗ ಬಂದನೆ ಪಾಂಡುರಂಗ ಬಂದನೆ ರಂಗ ಗಂಡು ಮಾಣಿಕದ ಹರಳವು ಗುರದ ಕೈಯ ಬೆರಳಾಯ ರಂಗು ಮೋಣಿಕದ ಹರಳು ಗುರುದ ಕೈಯ ಬೆರಳು ಸಿರಿಯ ಚಲುಡಿಯ ಸೌಂದರ್ಯ ಪುಷ್ಪಮಾಲಿಯ ಧರಿಸಿ ಕುಂಕುಮ ಕಸ್ತೂರಿಯ ನಾಮ ಹಣೆಯೊಳಿಟ್ಟು ರಂಗ ರಂಗ ಧನ್ಯವಾದಗಳು. ಸಮಯದ ಅಭಾವ ಬಹಳ ಇದೆ. ಇನ್ನು 7 ಪದ್ಯಗಳಿದೆ, ಅಲ್ಲಿಗೆ ಮುಕ್ತಾಯ ಆಗ್ತದೆ. ಒಂದೊಂದು ಪದ್ಯ ಹಾಸ್ಯ ಮಿಶ್ರಿತವಾದ ಹಾಸ್ಯಕ್ಕಾಗಿಯೇ ಬಳಸುವ ಪದ್ಯಗಳು. 4 ಜನ ಭಾಗವತರು ಹೇಳ್ತಾರೆ. ಆಮೇಲೆ ರವಿಯಣ್ಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪದ್ಯವನ್ನು, ಕಾವ್ಯಕ್ಕ ಕ್ಷೇತ್ರದ ಜಡದಾರಿ ದೈವದ ಸಂಬಂಧದ ಒಂದು ಪದ್ಯವನ್ನು, ಮತ್ತೆ ಭರತ್ ಶೆಟ್ರು ದೇವಿಯ ಯಾವುದಾದ್ರೂ ಒಂದು ಸ್ತುತಿಯನ್ನು ಹೇಳಿ ಅಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಪಟ್ಲದವರು ಒಂದು ಪದ್ಯ ಹೇಳಿ ಹೋಗ್ತಾರಂತೆ, ಅವರೇ ಪ್ರಾರಂಭ ಮಾಡಲಿ.